ಕಲಿತಿರುವ ಶ್ರೀಮದ್ ರಾಮಾಯಣ ಸಿನಿಮಾದ್ದು. ನೀವು ಕಲಿತಿರತಕ್ಕಂಥ ರಾಮಾಯಣ ಯಾವುದೋ ಚಂದಮಾಮ ಅಂಥ ಇಂಥ ಪುಸ್ತಕದಲ್ಲಿ ಬಂದಿರೋದು. ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಓದಿದ್ದೀರಾ? ಹಾಗೆ ಓದಿ ನಿಮ್ಮ ಸಂದೇಹಗಳು ಪರಿಹಾರ ಆಗಿದೆಯಾ? ಅಸಲು ಸಂದೇಹಗಳಿವೆಯಾ ನಿಮಗೆ? ಯಾವುದೋ ಸಿನಿಮಾದಲ್ಲಿ ಯಾವುದೋ ಒಂದು ಕಥೆ ನೋಡ್ತೀರಿ, ಅದು ಸಂದೇಹ ಬಂದ್ಬಿಡುತ್ತೆ ನಿಮಗೆ. ಅಂದರೆ ನೀವು ಏನನ್ನಾದರೂ ನಂಬಬೇಕಿದ್ದರೆ ಕೂಲಂಕಷವಾಗಿ ಅಧ್ಯಯನ ಮಾಡಬೇಕು ಮೊದಲು. ಅಕಸ್ಮಾತ್ ಸಂದೇಹಗಳು ಇದ್ದರೆ ಅದು ನಿವಾರಣೆ ಆಗಬೇಕು. ಅಲ್ಲಿ ತನಕ ನೀವು ಜಪ ಮಾಡೋ ಹಾಗಿಲ್ಲ. ಯಾರು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಶ್ರೀಕೃಷ್ಣ ಕೊಟ್ಟ ಪ್ರಮಾಣ ಇದು. ಭಾಷೆ ಕೊಡ್ತಾನ್ರಿ ಆತ ನಿಮಗೆ. ಇದು ನಿಮಗೆ ಅರ್ಥ ಆಗಬೇಕಾದ್ರೆ 100ಕ್ಕೆ 100ರಷ್ಟು ಕೃಷ್ಣನ ಬಗ್ಗೆ ನಿಮಗೆ ಖಾಚಿತ್ಯ ಇರಬೇಕು. ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಕದ್ನ, ಸೀರೆ ಕದ್ದ ನಮ್ಮ ಕದ್ನ ತೋರಿಸಿ. ನಾನಿನ್ನೂ 4-5 ದಿವಸ ಇರ್ತೀನಿ. ಒಂದೇ ಒಂದು ಕೃಷ್ಣನ ಕಳ್ಳತನವನ್ನು ತೋರಿಸಿ ನೀವು. ಒಂದೇ ಒಂದು ಕಳ್ಳತನ ಯಾವುದಾದ್ರು ಮಾಡಿದರೆ ಕಳ್ಳಕೃಷ್ಣ ಅಂತ ಹೇಗೆ ಕರಿತೀರಿ ನೀವು? ನೀವು ಕೃಷ್ಣನನ್ನು ಕಳ್ಳಕೃಷ್ಣ ಅಂತ ಎಲ್ಲಿ ತನಕ ಕರಿತೀರೋ ನೀವು ಕೃಷ್ಣ ಭಕ್ತರಲ್ಲ. ನಿಮಗೆ ಕೃಷ್ಣನನ್ನು ಜಪ ಮಾಡೋಕ್ಕೆ ಅರ್ಹತೆಯೇ ಇಲ್ಲ. ನೀವೇನಾದರೂ ಕೃಷ್ಣನನ್ನು ಕಳ್ಳ ಅಂತ ಕರೆಯೋದಾದರೆ. ನನ್ನ ಒಂದು 25-30 ವರ್ಷಗಳ ಅಧ್ಯಯನದಲ್ಲಿ ಒಂದೇ ಒಂದು ಕಳ್ಳತನವನ್ನು ಕೃಷ್ಣ ಮಾಡಿಲ್ಲ. ಅದು ಭಾಗವತದಲ್ಲಿರಲಿ ಮಹಾಭಾರತದಲ್ಲಿರಲಿ ಇಲ್ಲ. ಏನು ಬೆಣ್ಣೆ ಕದ್ದಿದ್ದು ಕಳ್ತನೇನೇನ್ರಿ? ನನ್ನಂಥ ಒಬ್ಬ ಸಾಮಾನ್ಯ ಉಪನ್ಯಾಸಕ ನಿಮ್ಮೂರಿಗೆ ಬಂದರೆ ನಮ್ಮನೆ ಕಾಫಿ ಕುಡಿಯೋಕ್ಕೆ ಬನ್ನಿ, ಹಾಲು ಕುಡಿಯೋಕ್ಕೆ ಬನ್ನಿ, ತಿಂಡಿ ಕರಿತೀರ್ರಿ ನೀವು? ಎಲ್ಲೋದ್ರೂ ಕರೀತಾರೆ. ಕೃಷ್ಣ ರಾಜನ ಮಗನಪ್ಪ, ಅವನ ಮನೇಲೆ 20 ಹಸು ಇದೆ. ಆತ ನಿಮ್ಮ ಮನೆಗೆ ಬೆಣ್ಣೆ ಕದಿಯೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ನತದೃಷ್ಟರು ಅಂತ. 8 ವರ್ಷದಲ್ಲಿಯೇ ಪವಾಡಗಳನ್ನು ಮಾಡಿದ ಮಹಾಮನುಷ್ಯ ಆತ. ಕೃಷ್ಣ ಅಂದರೆ ಗೋಕುಲದ ಕಣ್ಮಣಿ ಆತ. ನಿಮ್ಮ ಮನೆಗೆ ಬೆಣ್ಣೆ ತೊಗೊಂಡಿದ್ದಾನೆ, ನೀವು ಪವಿತ್ರರಾಗಿಬಿಟ್ರಿ. ಇಂಥ ಕಳ್ತನವೇ ಅದು? ಸೀರೆ ಕದ್ದ ನಮ್ಮ ಸೀರೆ ಕದ್ನ. ಯಾರಾದರೂ ಕದ್ದರೆ ವಾಪಸ್ ಕೊಡ್ತಾರೇನ್ರಿ? ಕದ್ದಿದ್ದು ಎತ್ಕೊಂಡು ಹೋಗ್ತಾರೆ. ಅವನು ಸೀರೆಯನ್ನು ಕೊಟ್ಟಿದ್ದು ಒಂದು ಪಾಠ. ಸೀರೆಗಳನ್ನೆಲ್ಲ ಎತ್ಕೊಂಡೋಗಿ ಮರದ ಮೇಲೆ ಅಲ್ಲಿ ಹಿಡ್ಕೊಂಡು ಕೂತಿದ್ದಾನೆ. ಬನ್ನಿ 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 ಇಲ್ಲಿ ಎಂದಿದ್ದಾನೆ. ನಿಮ್ಮ ಸೀರೆಗಳೆಲ್ಲ ಇಲ್ಲಿದೆ ಎಂದಿದ್ದಾನೆ. ಪಾಠ ಹೇಳಬೇಕಾಗಿದೆ ಆತ. ಆ ಪಾಠ ಹೇಳಲಿಕ್ಕಾಗಿ ಸೀರೆಯನ್ನು ತೆಗೆದುಕೊಂಡು ಹೋಗಿರತಕ್ಕದ್ದು ಒಂದು ವ್ಯಾಜ. ಕಳ್ತನನ ಅದು? ಅವನು ಕಳ್ಳನಾಗಿದ್ದರೆ ಸೀರೆ ವಾಪಸ್ ಯಾಕ್ರಿ ಕೊಡ್ತಾನೆ? ಅವನು ಬಂದಿದ್ದು ಕಾತ್ಯಾಯಿನಿ ವ್ರತವನ್ನು ಮಾಡುತ್ತಾ ಇದ್ದಂತಹ ಗೋಪಿಕೆಯರು ಜಲಕ್ರೀಡೆಯನ್ನು ಆಡಿದರು. ಅದು ಅಲ್ಲ. ವ್ರತಾನುಷ್ಠಾನಗಳನ್ನು ಮಾಡ್ತಾ ಇದ್ದೆ, ನೀವು ಆಟ ಆಡೋ ಹಾಗಿಲ್ಲ. ವ್ರತ ಅಂದರೆ ಅದು ಸಿದ್ಧಿ. ಅದು ವ್ರತ ಅಂದರೆ ಕಟ್ಟುನಿಟ್ಟು. ವ್ರತ ಅಂದರೆ ಒಂದು ಶಿಸ್ತು. ನೀವು ಶಿಸ್ತಿನಲ್ಲಿದ್ದಾಗ ಬಯಲು ಪ್ರದೇಶದಲ್ಲಿ ಜಲಕ್ರೀಡೆ ಆಡೋದೇ ನೀವು ಬಟ್ಟೆಯಲ್ಲಿ ಕಿತ್ತಾಕಿ? ಅದು ಯಾವ ಸೀಮೆ ಮರ್ಯಾದೆ ಇದೆ ನಿಮಗೆ? ನಿಮ್ಮ ಮನೆಯಲ್ಲಿ ನೀವು ಬಚ್ಚಲ ಮನೆಗೆ ಹೋದರೆ ಬಾಗಿಲು ಹಾಕ್ಕೊಳ್ತೀರಿ ಬಟ್ಟೆ ಬಿಚ್ಚೋಕ್ಕೆ ಮುಂಚೆ. ಆ ಬಯಲಿನಲ್ಲಿರ್ತಕ್ಕಂಥ ಕೊಳದಲ್ಲಿ ಯಾವ ಬಚ್ಚಲ ಮನೆ ರೀ ಇದು? ಅದು ಯಾವ ಬಾಗಿಲಿದೆ ಇದು? ಸೀರೆ ಕಿತ್ತಕ್ಕೆ ನೀರಿಗೆ ಬಿದ್ದಿದ್ದೀರಿ ಅಂದರೆ ನೀವು ಎಷ್ಟು ಲಜ್ಜೆಗೆಟ್ಟವರು ನೀವು. ಅದು ಕೃಷ್ಣ ಹೇಳಬೇಕಾಗಿತ್ತು. ಅದು ಸರಿಯಲ್ಲ ಅಂತ ಹೇಳಬೇಕಾಗಿತ್ತು. ಆ ಪಾಠವನ್ನು ಮಾಡಲಿಕ್ಕೆ ಅವನು ಸೀರೆಯನ್ನು ತೊಗೊಂಡೋದ ಮೇಲೆ ಕದ್ದು ಬನ್ನಿಯಿಂದ. ಈಗ ನಿಮಗೆ ನಾಚಿಕೆ ಆಗ್ತಾ ಇದೆ. ನೀರು ಬೀಳೋಕ್ಕೆ ಮುಂಚೆ ಆ ಜ್ಞಾನ ಇರೋದಿಲ್ವ ನಿಮಗೆ ಇಂದ? ದೊಡ್ಡ ಪಾಠ ಅದು. ಅದೆಲ್ಲ ವಿಸ್ತಾರವಾಗಿ ಹೇಳೋ ಕಾಲ ಇಲ್ಲ. ಹಾಗೆಲ್ಲ ಹೇಳಿ ಪಾಠವನ್ನು ಮಾಡಿ ಸೀರೆಯನ್ನು ವಾಪಸ್ ಕೊಟ್ಟ. ಕಳ್ತನನ ಅದು? ಕಳ್ತನನೇನ್ರಿ? ಇನ್ನು ಯಾವ ಕಳ್ಳತನವನ್ನು ನೀವು ತೋರಿಸುತ್ತೀರಿ?
ಅವನು ಯಾರೋ ಕ್ರಿಶ್ಚಿಯನ್ನೋ ಮುಸಲ್ಮಾನೋ ಕೃಷ್ಣನ ಕೃಷ್ಣ ನೀವು ಅಂದ್ಬಿಡೋದ? ಅವನೊಬ್ಬ ವಿಧರ್ಮೀಯ, ಅವನು ಕೃಷ್ಣನ ವಿಷಯ ಅವನಿಗೇನು ಗೊತ್ತಿದೆ ಅಲ್ವೇನ್ರಿ? ಅಲ್ಲಿಗೆ ನೀವು ಕೃಷ್ಣನನ್ನು ಅಧ್ಯಯನ ಮಾಡಲಿಲ್ಲ, ಬರೀ ಮಾತಾಡ್ತೀವಿ ಕೃಷ್ಣ 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 ಭಗವದ್ಗೀತೆ ಅಂತ ಹೇಳ್ತೀವಿ ವಿನಃ ಕೃಷ್ಣನನ್ನು ದರ್ಶನವೇ ಮಾಡಿಲ್ಲ ನೀವು. ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಪ್ರತಿಜ್ಞೆ ಮಾಡಿದಾತ ಆತ. ಇಡೀ ಭಾಗವತದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಅಧರ್ಮದ ಒಂದೇ ಒಂದು ನಡೆಯನ್ನು ಕೃಷ್ಣ ನಡೆಯಲಿಲ್ಲ. ನೀವು ಓದಿಲ್ಲ, ನೀವು ಅಧ್ಯಯನ ಮಾಡಿಲ್ಲ, ಯಾರೋ ಮಾತಾಡ್ತಾರೆ ಅಂತ ನಾವು ಕೇಳಿಬಿಡ್ತೀವಿ. ಹೈಂದವಿ ಧರ್ಮದ ಮೇಲೆ ಶ್ರೀಮದ್ ರಾಮಾಯಣದ ಕಾಲದಿಂದಲೂ ಇಂತಹ ಆರೋಪಗಳು ನಡೆದು ನಮ್ಮ ಧರ್ಮವನ್ನು, ನಮ್ಮ ದೇವತೆಗಳನ್ನು, ನಮ್ಮ ಆಚಾರಗಳನ್ನು, ನಮ್ಮ ಸಂಪ್ರದಾಯಗಳನ್ನು ಬೈತಾ ಇದ್ದಾರೆ ಬೇರೆಯವರು. ಅದಕ್ಕಿಂತ ಸಣ್ಣ ಪುಟ್ಟ ಕಾರಣ ತಗೊಳ್ತಾರೆ, ಟೀಕೆ ಮಾಡ್ತಾರೆ, ನಾವು ಅಂತ ಒಪ್ಕೊಂಡ್ಬಿಡ್ತೀವಿ ಅದನ್ನು. ಯಾರಾದರೂ ಕೃಷ್ಣನ ಕೆನ್ನೆ ಕೊಟ್ಟಿದ್ದೀರಾ ನೀವು? ಕೆನ್ನೆ ಕೊಡೋದು ಬಿಡಿ, ವಿರೋಧಿಸಿದ್ದೀರಾ ನೀವು? ಅವನು ಕೃಷ್ಣ ಕಳ್ಳ ಅಲ್ಲ ಅಂತ ಹೇಳಿದ್ದೀರಾ ನೀವು? ಇರ್ಬೋದೇನೋನಪ್ಪ ಅಂತೀರಿ. ಯಾಕಂತೀರಿ? ನೀವು ಅಧ್ಯಯನ ಮಾಡಿಲ್ಲ. ನಿಮ್ಮಂತಹವರು, ಕ್ಷಮಿಸಿ ನಾನು ನಿಮಗೆ ಹೇಳ್ತಾ ಇಲ್ಲ, ಸಾಮಾನ್ಯವಾದ ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ಪ್ರಶ್ನೆ ಇದು. ನೀವು ಕೃಷ್ಣನ ಬಗ್ಗೆ ಸಂದೇಹವನ್ನು ಹೊಂದಿದ್ದು ಕೃಷ್ಣನನ್ನು ಕುರಿತು ಜಪ ಮಾಡಿದರೆ, ತಪ ಮಾಡಿದರೆ ನಿಮಗೆ ಕೃಷ್ಣ ಹೇಗೆ ಒಲಿತಾನೆ? ದ್ರೌಪದಿ ಎಲ್ಲೋ ಅರಮನೆಯಲ್ಲಿ ಆಕೆಗೆ ವಸ್ತ್ರಾಪಹರಣವಾಗ್ತಾ ಇದ್ದಾಗ ಕೃಷ್ಣನನ್ನು ಕೂಗಿ ಕರೆದಳು. ಕೃಷ್ಣ ಬಂದ, ಅಕ್ಷಯ ವಸ್ತ್ರವನ್ನು ಕೊಟ್ಟ. ನಿಜ, ನೀವು ಕರೆದರೂ ಬರ್ತಾನೆ, ನೀವು ಕರೆದರೂ ಬರಬೇಕು. ಹಾಗಿದ್ದರೆ ಮಾತ್ರವೇ ಆ ಕಥೆ ನಿಜ. ಆದರೆ ದ್ರೌಪದಿಗೆ ಕೃಷ್ಣನಲ್ಲಿ ಇದ್ದಷ್ಟು ನಂಬಿಕೆಯಾಗಲಿ, ಶ್ರದ್ಧೆಯಾಗಲಿ, ಭಕ್ತಿಯಾಗಲಿ ನಮಗೆ ಇಲ್ಲ. ಬರ್ತಾನೋ ಅಂತ ನಮಗೇ ಸಂದೇಹ. ಕರೆದ್ರೆ ಎಲ್ರಿ ಬರ್ತಾನೆ ಕೃಷ್ಣ ಅಂತ ನಮಗೇ ಪ್ರಶ್ನೆ. ಇನ್ನು ಕರೆದ್ರೆ ಹೇಗ್ರಿ ಬರ್ತಾನೆ? ಕೃಷ್ಣ ನಿಮಗೆ ಹೇಗೆ ರಕ್ಷಣೆಯನ್ನು ಕೊಡುತ್ತಾನೆ? ನಿಮ್ಮ ಪ್ರಾರ್ಥನೆಗೆ ಹೇಗೆ ಒಲಿಯುತ್ತಾನೆ? 9ನೇ ಅಧ್ಯಾಯದಲ್ಲಿ ಇದನ್ನು ಕೇಂದ್ರೀಕರಿಸಿ ಹೇಳಿದ. ಅನನ್ಯಾಶ್ಚಿಂತೆಯಂತೋ, ನಾನು ರಕ್ಷಣೆ ಕೊಡ್ತೀನಯ್ಯ, ನನ್ನ ಪ್ರತಿಜ್ಞೆ ಇದು. ನಾನು ಭಾಷೆ ಕೊಡ್ತಾ ಇದ್ದೇನೆ, ನಾನು ಪ್ರಮಾಣ ಮಾಡ್ತಾ ಇದ್ದೇನೆ. ಆದರೆ ನಿನ್ನ ಕಡೆಯಿಂದ ಒಂದು ನಡೆ ಬಹಳ ಪ್ರಧಾನವಾದಿದೆ ಇಲ್ಲಿ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ, ಯಾರು ನನ್ನನ್ನು ಅನನ್ಯವಾಗಿ ಶರಣಾಗತರಾಗುತ್ತಾರೋ. ನಿಮಗೆ ಕೃಷ್ಣನಲ್ಲೇ ನಂಬಿಕೆ ಇಲ್ಲದೆ ಇದ್ದಾಗ, ಕೃಷ್ಣನ ಚರ್ಯೆಯನ್ನೇ ನೀವು ಸಂದೇಹದಿಂದ ನೋಡ್ತಾ ಇದ್ದಾಗ, ಕೃಷ್ಣನನ್ನೇ ಚೋರ ಅಂತ ಕರೀತಾ ಇದ್ದಾಗ ಹೇಗೆ? ಎಲ್ಲಿದೆ ನಿಮಗೆ ಭಕ್ತಿ? ಎಲ್ಲಿದೆ ನಿಮಗೆ ನಂಬಿಕೆ? ಎಲ್ಲಿದೆ ನಿಮಗೆ ಶ್ರದ್ಧೆ? ಆದ್ದರಿಂದ ರಾಜವಿದ್ಯಾ ರಾಜಗುಹ್ಯ ಯೋಗದ ಅತ್ಯಂತ ಪ್ರಧಾನವಾದ ಸಂದೇಶ ಅಂದರೆ ಅನನ್ಯ, ಬೇರೆಯದಲ್ಲದೆ. ನಿಮಗೆ ಕೃಷ್ಣನಲ್ಲಿ ನಂಬಿಕೆ ಇದೆ ಅಂದರೆ ಕೃಷ್ಣ 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 ಕೃಷ್ಣನೇ. ರಾಮರಲ್ಲಿ ನಂಬಿಕೆ ಅಂದರೆ ರಾಮ 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 ರಾಮರೇ, ಅನನ್ಯ, ಬೇರೆದಿಲ್ಲ. ಅನನ್ಯಾಶ್ಚಿಂತೆಯಂತೋ ಮಾಂ, ನನ್ನನ್ನು ನೀವು ಅನನ್ಯವಾಗಿ ಚಿಂತಿಸಿದರೆ, ನಂಬಿದರೆ, ಶ್ರದ್ಧೆಯಿಂದ ಭಜಿಸಿದರೆ, ಯೇ ಜನಾ ಪರ್ಯುಪಾಸತೆ, ಯಾವ ಜನ ನನ್ನ, ನೀವು ಯಾರೇ ಆಗಿರಿ, ಯೇ ಜನಾ ಪರ್ಯುಪಾಸತೆ, ಯಾರು ನನ್ನನ್ನು ಉಪಾಸನೆ ಮಾಡುತ್ತಾರೋ, ಬರೀ ಮಣಿ ಎಣಿಸೋದಲ್ಲ, ಬರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ತಗೊಳ್ಳೋದಲ್ಲ, ಕೃಷ್ಣನ ಬಗ್ಗೆ ನಿಮಗೆ ಅನನ್ಯವಾದ, ಅಚಾಂಚಲ್ಯವಾದ, ಅವ್ಯಭಿಚಾರಿಯಾದಂತಹ ಶ್ರದ್ಧೆ, ಭಕ್ತಿ ಇರಬೇಕು. ನಾನು ಹೇಳ್ತಿಲ್ಲ, ನಿಮಗೆ ಬೇಕಾಗಿದ್ದರೆ ಕೃಷ್ಣನ ಕರುಣೆ, ಕೃಷ್ಣನ ಆಶೀರ್ವಾದ, ಕೃಷ್ಣನ ರಕ್ಷಣೆ, ಕೃಷ್ಣನ ರಕ್ಷೆ ನಿಮಗೆ ಬೇಕಿದ್ದರೆ ನಿಮಗೆ 100ಕ್ಕೆ 100ರಷ್ಟು ನಂಬಿಕೆ ಇರಬೇಕು.
ಪ್ರಹ್ಲಾದನ ಸಂದರ್ಭ ಯಾಕೆ ಪ್ರಹ್ಲಾದ ಅಂಥ ಭಾಗವತೋತ್ತಮ ಆಗಿಬಿಡ್ತಾನೆ ಅಂದರೆ ಬಹಳ ದೊಡ್ಡ ರಹಸ್ಯ ಅನ್ರಿ ಇದು. ನರಸಿಂಹಾವತಾರ ಸಣ್ಣ ಪುಟ್ಟದಲ್ಲ. ಹಿರಣ್ಯಕಶಿಪುವಿನ ಕೈ ಎಲ್ಲಿ ಹೋದರೆ ಇದೆಯಾ ನೀವು ಸರ್ವಾಂತರ್ಯಾಮಿ ಎನ್ನುವ ಪದದ ರುಜುವಾತದು. ಇಲ್ಲಿದ್ದಾನ ಅಲ್ಲಿದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಕಣೆಯ. ಪ್ರಹ್ಲಾದನಿಗೆ 100% ನಂಬಿಕೆ. ಈ ಕಂಬದಲ್ಲಿ ಇದ್ದಾನೆ, ಯಾಕೆ ಅಲ್ಲಿದ್ದಾನೆ. ನೀವು ಯಾವ ಕಂಬವನ್ನು ಹೊಡೆದ್ರೂ ಅದು 100% ನಂಬಿಕೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ನಾನು ಪ್ರಮಾಣ ಮಾಡ್ತೀನಯ್ಯ ಅಂತ. ಯೋಗಕ್ಷೇಮಂ ವಹಾಮ್ಯಹಂ. ನೀವು ನನ್ನನ್ನು ನಂಬಿದರೆ, ಅನನ್ಯವಾಗಿ ನಂಬಿದರೆ, ಸಂದೇಹ ಇಲ್ಲ, 100% ನಂಬಿಕೆ ನಿಮ್ಮಲ್ಲಿ ಇದ್ದರೆ, ತೇಷಾಂ ಅವ್ರನ್ನೆಲ್ಲ ನಿತ್ಯಾಭಿಯುಕ್ತಾನಂ ನಿತ್ಯ ಪ್ರತಿಕ್ಷಣ ಯೋಗಕ್ಷೇಮಂ ವಹಾಮ್ಯಹಂ. ಎಂಥ ದೊಡ್ಡ ಪ್ರಮಾಣ ಅನ್ರಿ ಕೃಷ್ಣಂದು. ಅಂತಹವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಅದು ಕೃಷ್ಣನ ಭಾಷೆ. ಅದಕ್ಕೆ ಅದನ್ನು ರಹಸ್ಯ ಅಂತ ಹೇಳಿದ್ದು. ಅದಕ್ಕೆ ರಾಜಗುಹ್ಯ ರಾಜಯೋಗ ಅಂತ ಕರೆದಿದ್ದೆ ಅದನ್ನು. ನಿಮಗೆ 100% ಕೃಷ್ಣನಲ್ಲಿ ಅಚಾಂಚಲ್ಯವಾದ ಭಕ್ತಿ ಇದ್ದರೆ, ಆ ರೇನೇ ಭಾಳ ಪ್ರಧಾನವಾದ್ದು, ಇದ್ದರೆ ಕೃಷ್ಣ ನಿಮಗೆ ನೋಡ್ಕೊಳ್ತಾನೆ ರೀ. ನೀವ್ಯಾಕೆ ಮಾತಾಡ್ತೀರಿ? ನಿಮ್ಗೆ ಯಾವುದೇ ಸಮಸ್ಯೆಯಲ್ಲಿ ಕೃಷ್ಣ ನೋಡ್ಕೊಳ್ತಾನೆ. ಕೃಷ್ಣ ಎಂದರೆ ಕಷ್ಟವೂ ಪರಿಹಾರ. ಎಷ್ಟು ಸುಲಭವಾಗಿ ದಾಸರು ಹೇಳ್ಬಿಟ್ರು. ಕೃಷ್ಣ ಇದ್ದಾನೆ ಬಿಡಯ್ಯ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೋಗುತ್ತೆ. ಆ ನಂಬಿಕೆ ನಿಮಗೆ ಇರಬೇಕಲ್ಲೇನ್ರಿ. ಬಸವಣ್ಣ ಗೊತ್ತಲ್ಲೇನ್ರಿ? ಬಸವಣ್ಣನ ವಚನಗಳದೆಲ್ಲ ಕೇಳಿದಿರಿ. ಆತ ಒಂದು ವಚನವನ್ನು ಬರೆದ, ಬೇಡಿದ ಶರಣಂಗೆ ನೀಡದಿರಿದೊಡೆ ತಲೆದಂಡ ಕೂಡಲ ಸಂಗಮ ದೇವ. ನಾನು ಈಶ್ವರನ ಭಕ್ತ. ಈಶ್ವರ ನನ್ನಿಂದ ಈ ಮಾತನ್ನು ಹೇಳಿಸ್ತಾ ಇದ್ದಾನೆ. ಬೇಡಿದ ಶರಣಂಗೆ. ನಮ್ಮ ಮಹಾಮನೆಯಲ್ಲಿ ಯಾವುದೇ ಶರಣ, ಯಾವುದೇ ಶಿವಭಕ್ತ, ಶರಣ ಅಂದರೆ ಶಿವಭಕ್ತ ಅಂತಲೇ ಆಗಬೇಕಾದ್ರೆ ಯಾವ ಭಕ್ತನಾದರೂ ಆಗಲಿ, ಯಾವುದೇ ಶರಣ ಬಂದು ಬೇಡಿದರೆ, ಬೇಡಿದ ಶರಣಂಗೆ ನೀಡದೆ ಇರ್ದೊಡೆ, ಅವನು ಕೇಳಿದ್ದನ್ನು ಕೊಡೋಕ್ಕಾಗಲಿಲ್ಲ ಅಂತ ಆಗಿಬಿಟ್ರೆ ತಲೆದಂಡ ಕೂಡಲ ಸಂಗಮ ದೇವ, ನಾನು ನನ್ನ ತಲೆನೇ ಕೊಟ್ಬಿಡ್ತೀನಿ. ಅದು ಬಸವಣ್ಣನ ಪ್ರಮಾಣ, ಬಸವಣ್ಣನ ಮಾತು. ಮಹದೇವ ಶೆಟ್ಟರು ಅಂತ ಒಬ್ಬರಿದ್ದರು. ಅವರು ಈ ವಚನವನ್ನು ಕೇಳಿದರು. ಬೇಡಿದ ಶರಣಂಗೆ ನೀಡದಿರಿದ್ದರೆ ತಲೆದಂಡ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ನಲ್ಲಪ್ಪ ಬಸವಣ್ಣ. ನೀ ಎಷ್ಟು ದುರಹಂಕಾರಿ ಇರಬೇಕಾತ. ಕೇಳಿದ್ದೆಲ್ಲ ಕೊಟ್ಬಿಡ್ತಾನ ಆತ. ನಾನು ಹೋಗಿ ಒಂದು 20 ಮೂಟೆ ಬೆಳ್ಳಿ ಕೊಡು ಅಂತ ಕೇಳ್ತೀನಿ, ಒಂದು 10 ಮೂಟೆ ಚಿನ್ನ ಕೊಡು ಅಂತ ಕೇಳ್ತೀನಿ, ಕೊಡ್ತಾನ? ಆ ಬಸವಣ್ಣನ ಅಹಂಕಾರವನ್ನು ನೀಡುತ್ತೇನೆ. ಆ ಬಸವಣ್ಣನಿಗೆ ಬುದ್ಧಿ ಕಲಿಸ್ತೀನಿ. ಬಸವಣ್ಣನಿಗೆ ಅಹಂಕಾರವೇ ಇಲ್ಲ. ಎನಗಿಂತ ಕಿರಿಯರಿಲ್ಲ ಅಂತ ಹೇಳಿದ ಮನುಷ್ಯ ಆತ. ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಯಾರಾದರೂ ಶಿವಭಕ್ತರಿದ್ದಾರೆ ಅಂದರೆ ಅವರೇನೋ ದೊಡ್ಡವರು ಯಾರೂ ಇಲ್ಲರಿ, ನನ್ನಷ್ಟು ಚಿಕ್ಕವನು ಯಾರೂ ಇಲ್ಲ ಅಂಥ ಮಹಾ ನಿರಹಂಕಾರಿ ಆತ. ಮಹಾದೇವ ಶೆಟ್ಟರು ಹಾಗಂದ್ಕೊಂಡ್ರು. ಇಂತಹ ವಚನವನ್ನು ಹೇಳಿರಬೇಕಾಗಿದ್ದರೆ ಬೇಡಿದ ಶರಣಂಗೆ ಬಂದು ಕೇಳಿದರೆ ಸಾಕು ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇನ್ನೆಷ್ಟು ಅಹಂಕಾರ ಇರಬೇಕು ಈತನಿಗೆ ಅಂತ. ಒಂದು 5-6 ಗಾಡಿಗಳನ್ನು ಕಟ್ಟಿಸಿಕೊಂಡು ಈ ಪಲ್ಲ ಚೀಲಗಳನ್ನು, ಖಾಲಿ ಗೋಣಿ ಚೀಲಗಳನ್ನು ತುಂಬಿಕೊಂಡು ಹೋದರು ಕಲ್ಯಾಣಕ್ಕೆ. ಬಸವಣ್ಣನ ಹತ್ರಕ್ಕೆ ಹೋಗಿ ಈ ಬೆಳ್ಳಿ ಚಿನ್ನ ಎಲ್ಲ ಕೇಳ್ತೀನಿ.
ಮಹಾದೇವಿ ಶೆಟ್ಟರು ಬಸವಣ್ಣನ ಮನೆಗೆ ಒಂದು ಸ್ವಲ್ಪ ದೂರದಲ್ಲಿದ್ದಾರೆ. ಬೆಳಗಿನ ಜಾವ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬಂದಿದ್ದಾರೆ. ಬಸವಣ್ಣ ಇನ್ನೂ ಎದ್ದಿಲ್ಲ, ಮಲಗಿದ್ದಾನೆ. ಈಶ್ವರ ಆತನಿಗೆ ಪ್ರತ್ಯಕ್ಷನಾಗಿ ಹೇಳಿದ, ಏ ಬಸವಣ್ಣ, ನಿದ್ದೆ ಮಾಡ್ತಾ ಇದೀಯಾ, ಬಿದ್ದುಕೊಂಡ್ಬಿಡ್ತೀಯಾ? ಅಲ್ಲಿ ಮಹಾದೇವಿ ಶೆಟ್ಟರು ಬರ್ತಾ ಇದ್ದಾರೆ, ಅವನಿಗೊಂದು 20 ಮೂಟೆ ಬೆಳ್ಳಿ 10 ಮೂಟೆ ಚಿನ್ನ ಕೊಡು ಅಂತ ಕೇಳ್ತಾ ಇದ್ದಾರೆ. ನಿನ್ನ ಗತಿ ಏನಯ್ಯ, ಎಲ್ಲಿದೆ ಅಂತ ಕೇಳಿದ ಈಶ್ವರ. ಬಸವಣ್ಣ ಹೀಗೆ ಮಲಗಿದ್ದವನು ಹೊರಳ್ತಾ, ನನಗೆ ಯಾಕಪ್ಪ ಆ ಚಿಂತೆ, ನೀನಿದೆಯಲ್ಲ ಅಂದ. ನಾನು ಯಾಕೆ ಚಿಂತೆ ಮಾಡಲಿ, ನೀನಿದೆಯಲ್ಲ. ಅದು 100ಕ್ಕೆ 100ರಷ್ಟು ಭಕ್ತಿ. ಹೌದಾ? 10 ಮೂಟೆನಾ? ಎಲ್ಲಿಂದ ತರಲಿ ಅಂದರೆ ನೀವಿಲ್ಲ. ಅವನು ಬಂದು ಏನಾದರೂ ಕೇಳಲಿ, ನಾನಾ ಪ್ರತಿಜ್ಞೆ ಮಾಡಿದ್ದು. ಭಾಳ ಸರಳ ಅನ್ರಿ ಇದೆ. ನಾನು ಉಪನ್ಯಾಸ ಕೊಡ್ತಾ ಇದ್ದೀನ. ನಾನು ಉಪನ್ಯಾಸ ಕೊಟ್ಟು ಜ್ವರ ಬಂದರೆ ಸಾಕು ಉಪನ್ಯಾಸ ನಿಂತೋಗ್ಬಿಡುತ್ತೆ, ಕೆಮ್ಮು ಬಂದರೆ ಸಾಕು ಉಪನ್ಯಾಸ ನಿಂತೋಗ್ಬಿಡುತ್ತೆ. ಉಪನ್ಯಾಸ ಕೊಡುವಾಗ ಕೆಮ್ಮನ್ನು ಭರಿಸದ ಒಂದು ಶಕ್ತಿ ಇದೆ. ಅಥವಾ ನಾನು ಅಂದುಕೊಂಡ್ರೆ ಆ ಶ್ಲೋಕಗಳು ಬರಬೇಕು ನನಗೆ, ಅದನ್ನು ತರಿಸುವ ಶಕ್ತಿ ಬೇರೆದೊಂದಿದೆ, ನಂದಲ್ಲ ಅದು ಯಾವುದೂ. ನೀವೇನಾದರೂ ಮಾಡುತ್ತಿರುವ ವೃತ್ತಿಯನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ಬಿದ್ದೋಗ್ಬಿಡ್ತೀರಿ ನೀವು, ನಿಮ್ಮದೇನೂ ನಡೆಯಲ್ಲ ಅಲ್ಲಿ. ಕೃಷ್ಣ ನಿರೀಕ್ಷಣೆ ಮಾಡ್ತಾ ಇರತಕ್ಕದ್ದು ಅದು. ಆಮೇಲೆ ಮಹಾದೇವಿ ಶೆಟ್ಟರು ಬಂದರು, ಬನ್ನಿ ಬನ್ನಿ ಪಾದಪೂಜೆ ಎಲ್ಲ ಮಾಡಿದ. ಸ್ವಾಮಿ ಏನು ಬೇಕು ಅಂತ ಕೇಳಿದ. ಒಂದು 10 ಮೂಟೆ ಜೋಳ ಕೊಡಪ್ಪ, ಒಂದು 10 ಮೂಟೆ ಅಕ್ಕಿ ಕೊಡು ಅಂದ್ಬಿಟ್ರು. ಚಿನ್ನ ಬೆಳೆ ಮರ್ತೇ ಹೋಯ್ತು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀವು ಬೂಟಾಟಿಕೆಯನ್ನು ಮಾಡದೆ, ನೀವು ತೋರಿಸಿಕೊಳ್ಳದೆ, ಬೇರೆ ಯಾರಿಗೋ ಮೆಚ್ಚಿಸುವಂತೆ ಇರದೆ, ನಿಮ್ಮ ಆತ್ಮಕ್ಕೆ ನೀವು ಉತ್ತರವನ್ನು ಕೊಡುತ್ತಾ 100ಕ್ಕೆ 100ರಷ್ಟು ಶುದ್ಧರಾಗಿ ಕೃಷ್ಣ ಭಕ್ತರಾದರೆ, ಬಹಳ ಪ್ರಧಾನವಾದ 9ನೇ ಅಧ್ಯಾಯ. ಇದು ನೀವು ಬಾಯಿಗೆ ಗಟ್ಟು ಮಾಡಿಬಿಡ್ಬೇಕು ಈ ಶ್ಲೋಕನ. ಅನನ್ಯಾಶ್ಚಿಂತೆಯಂತೋ ಮಾಂ, ನನ್ನನ್ನು ಯಾರು ಅನನ್ಯರಾಗಿ ಭಜಿಸುತ್ತಾರೋ, ಚಿಂತಿಸುತ್ತಾರೋ, ಭಕ್ತಿಯಿಂದ ಶರಣಾಗತರಾಗುತ್ತಾರೋ, ನಿಮ್ಗೆ ಇನ್ನೇನ್ರಿ ಬೇಕಾಗಿದೆ ಕೃಷ್ಣನ ಭಾಷೆಗಿನ್ನ? ಯೋಗಕ್ಷೇಮಂ ವಹಾಮ್ಯಹಂ, ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ. ಆ ನಂಬಿಕೆ ನಿಮಗೆ ನಮ್ಮಲ್ಲಿ ದಾಸರು ಬಂದರು. ಒಂದು ಸಲ ನಮ್ಮ ಮನೆಗೆ ಬಂದರು, ಕೂತ್ಕೊಂಡ್ರು, ಮಾತಾಡಿದರು. ಎಲ್ಲವೂ ಹರಿಚಿತ್ತ ಅಂದರು. ಭಾಳ ಚೆನ್ನಾಗಿ ಮಾತಾಡ್ತಾಯಿದ್ರು. ಒಂದು ಅರ್ಧ ಗಂಟೆ ಅವ್ರ ಉಪನ್ಯಾಸ ಎಲ್ಲ ಕೇಳಿದೆ. ಅವ್ರು ಏನು ಸನ್ಮಾನ ಮಾಡಬೇಕು ಎಲ್ಲ ಮಾಡಿದೆ. ಆಮೇಲೆ ಮನೆಯಿಂದ ಹೊರಗೆ ಹೋದರು. ಆ ಹೋಗಬೇಕಾಗಿದ್ದರೆ ಆ ಬಾಗಿಲ ಮೇಲೆ ಕೈ ಇಟ್ಟು, ರಾಯರೇ ಒಂದೇ ಯೋಚನೆ, ನನ್ನ ಮಗಳು ಮದುವೆ ಆಗಿಲ್ಲ ಅಂದರು. ನೀವು ಯಾಕೆ ಯೋಚನೆ ಮಾಡ್ತೀರಿ? ಇಷ್ಟೊತ್ತು ಹೇಳಿದ್ದೇನು ನನಗೆ, ಎಲ್ಲವೂ ಹರಿಚಿತ್ತ ಅಂತ ಹೇಳಿದ ಮೇಲೆ ಮಗಳ ಮದುವೆ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಬಿಡಿ ಕೃಷ್ಣಂಗೆ. ನೀವು ನಿಮ್ಮ ಮಗಳ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ಹರಿಚಿತ್ತ ಇಲ್ಲ ಅಲ್ಲಿ. ಹರಿಚಿತ್ತದಲ್ಲಿ ನಿಮಗೆ ನಂಬಿಕೆ ಇದ್ದರೆ ನೀವು ಅದು ಯೋಚಿಸಲ್ಲ. ಆದರೆ ಆಯಿತು, ಹೋದ್ರೋಯ್ತು, ಆಗಬೇಕು ಅಂತಂದ್ರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ ಕಣಯ್ಯ. ಈ ಸಾಯೋದು ನಮ್ಮ ಕೈನಲ್ಲಿ ಇದೆಯೇನ್ರಿ? ಏನು ಮಾಡ್ತೀರಿ ಸಾವು ಬಂದರೆ ನೀವು? ಅದು ಹರಿಚಿತ್ತ ಅಂದರೆ ಹರಿಚಿತ್ತ ಅಷ್ಟೇ. ಹೀಗಂತ ಇದ್ದ ಹಾಗೆ ಅಕಸ್ಮಾತ್ ನೀವು ರಾಮ ಭಕ್ತರಾಗ್ಬಿಟ್ರೆ, ಅಕಸ್ಮಾತ್ ದೇವಿ ಭಕ್ತರಾಗಿಬಿಟ್ರೆ, ಅಕಸ್ಮಾತ್ ಶಿವಭಕ್ತ ಆಗಿಬಿಟ್ರೆ ನಿಮಗೆ ಇಲ್ಲವೋ? ಹಾಗಾದರೆ ಏನು ಕೃಷ್ಣನ ಔದಾರ್ಯ, ಕೃಷ್ಣನ ಕ್ರಾಂತಿಕಾರಕ, ಕೃಷ್ಣನ ವಿಶಾಲವಾದ ಚಿಂತನೆ. ಏಪ್ಯನ್ಯದೇವತಾ ಭಕ್ತ ಯಂತೆ ಶ್ರದ್ಧೆಯಾನ್ವಿತಾ. ಏಪ್ಯನ್ಯದೇವತಾ ಭಕ್ತ, ನಾನು ಬಿಡಯ್ಯ, ನೀನು ಪಾರ್ವತಿಯನ್ನು ಭಜಿಸುತ್ತಿದ್ದೀಯ ಅಂತ ಇಟ್ಕೊಳ್ಳಿ. ಅನ್ಯದೇವತಾ, ಏಪ್ಯನ್ಯದೇವತಾ, ನೀವು ಪೂಜೆ ಮಾಡ್ತಾಯಿದ್ದೀರಿ ಪಾರ್ವತಿನ, ನೀವು ದುರ್ಗೇನ ಪೂಜೆ ಮಾಡ್ತಾಯಿದ್ದೀರಿ, ನೀವು ಯಾವುದೋ ಕಾಲಭೈರವನ್ನು ಪೂಜೆ ಮಾಡ್ತಾ ಇದ್ದೀರಿ. ಯಜಂತೆ ಪೂಜೆ ಮಾಡೋದು ಯಜಂತೆ. ಆದರೆ
ಶ್ರದ್ಧೆಯಾನ್ವಿತಾ. ನೀವು ನನ್ನನ್ನಲ್ಲದೆ, ಕೃಷ್ಣನ ಮಾತು ನೋಡ್ರಿ, ಕೃಷ್ಣನೇ ಆಗಬೇಕು ಅಂತಿಲ್ಲ ಅಂತ ಕೃಷ್ಣನೇ ಹೇಳ್ತಾನೆ. ನೀವು ನನ್ನನ್ನಲ್ಲದೆ ಅನ್ಯ ದೇವತೆಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದರೆ, ನಾನು ಏನು ನನ್ನ ನಿಯಮವನ್ನು ಹೇಳಿದ್ದೇನೆ, 100ಕ್ಕೆ 100ರಷ್ಟು ನನ್ನಲ್ಲಿ ನಂಬಿಕೆ ಇರಬೇಕು, ಶರಣಾಗತಿ ಇರಬೇಕು ಅಂತ, ಹಾಗೆ ನೀವು ನಂಬತಕ್ಕಂತಹ ದೈವದಲ್ಲಿ ನಿಮಗೆ 100ಕ್ಕೆ 100ರಷ್ಟು ಶರಣಾಗತಿ ಇದ್ದರೆ, ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತಾ ತೇಪಿ ಮಾಮೇವ, ಅವರು ನನ್ನ ಹತ್ರಕ್ಕೆ ಬರ್ತಾರೆ ಕಣೆಯ. ಅವಿಧಿಪೂರ್ವಕಂ, ಅವರು ವಿದ್ಯುಕ್ತವಾಗಿ ಪೂಜೆ ಮಾಡಬೇಕಾಗಿಯೇ ಇಲ್ಲ, ನನ್ನನ್ನೇ ಪೂಜೆ ಮಾಡಬೇಕು ಅಂತ ಅಲ್ಲ. ನೀವು ಯಾವ ದೇವತೆಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದರೂ, ನಾವು ಈ ಅವಧಿಯಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ಮಾತಾಡಲಿದ್ದೇವೆ, ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ. ಅದರೊಳಗೆ ಶ್ರದ್ಧೆ ಅಂದರೆ ಏನು ಅಂತ ಶ್ರೀಕೃಷ್ಣ ಚರ್ಚೆ ಮಾಡ್ತಾನೆ. ನೀವು ಅವಿಧಿಪೂರ್ವಕವಾದರೂ, ಅಂದರೆ ವಿದ್ಯುಕ್ತವಾಗಿ ಅಲ್ಲದೆ ಹೀಗೆ ಮಾಡಬೇಕು ಅನ್ನುವುದು ಇಲ್ಲದೆ, ನಿಮ್ಮ ಮನಸ್ಸಿಗೆ ಬಂದಂತೆ ಶ್ರದ್ಧೆ ನೀವು ಇಟ್ಟುಕೊಂಡಿದ್ದರೆ, ಆ ಶ್ರದ್ಧೆಯಿಂದ ನೀವು ಯಾವ ದೇವತೆಯನ್ನಾದರೂ ಪೂಜೆ ಮಾಡಿ, ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ, ಆ ರೀತಿ ನೀವು ಬೇರೆ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದರೂ ನನ್ನ ಹತ್ರಕ್ಕೆ ಬರ್ತೀರಿ. ಅರ್ಥ ಆಗ್ತಾ ಇದೆಯೇನ್ರಿ ನಿಮಗೆ? ಕೃಷ್ಣ ಮೊದಲನೇ ಹಂತದಲ್ಲಿ ಹೇಳಿದ, ನೀವು ಅನನ್ಯಾಸಕ್ತರಾಗಿ ಶ್ರದ್ಧೆಯಿಂದ ನನ್ನಲ್ಲಿ ಶರಣಾಗತರಾದರೆ ನಿಮ್ಮ ಯೋಗಕ್ಷೇಮ ನಾನು ತಗೊಳ್ತೀನಿ, ನೀವು ಒದ್ದಾಡಬೇಡಿ, ಆ ನಂಬಿಕೆ ಇಟ್ಕೊಳ್ಳಿ ನೀವು ಮೊದಲು. ಎರಡನೇ ಹಂತದಲ್ಲಿ ಹೇಳಿದ, ನಾನು ಬಿಡಪ್ಪ, ನೀನು ಬಯಸ್ತಕ್ಕಂಥ ಯಾವುದೇ ದೇವತೆಯ ಬಗ್ಗೆ ನಿನಗೆ ಆ ಶ್ರದ್ಧೆ ಇದ್ದರೆ ಅಲ್ಲೂ ನಾನೇ ರಕ್ಷಣೆ ಕೊಡ್ತೀನಿ, ಆಗಲೂ ನೀನು ನನ್ನ ಹತ್ರಕ್ಕೆ ಬರ್ತೀನಿ. ಹೀಗಾಗಿ ಈ 11ನೇ ಅಧ್ಯಾಯದ ಬಗ್ಗೆ ಮಾತಾಡೋಕ್ಕೆ 200 ಗಂಟೆ ಬೇಕು. ಬರೀ ಒಂದೆರಡು ಶ್ಲೋಕಗಳನ್ನ ಹೇಳಿದೆ ಅಷ್ಟೇನೆ. ಸಾಧ್ಯ ಆಯ್ತರೆ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ. ಭಗವದ್ಗೀತೆ ಓದ್ತೀವಿ ಅನ್ನೋದು ಸುಮ್ಮನೆ ನೋಡಿ ಇಡೋದಲ್ಲ, ಅದರ ಶ್ಲೋಕಗಳ ಆಂತರ್ಯವನ್ನು ಹೊಕ್ಕು ಅಧ್ಯಯನ ಮಾಡಬೇಕು. 10ನೇ ಅಧ್ಯಾಯಕ್ಕೆ ಹೋಗೋಣ. 9ನೇ ಅಧ್ಯಾಯ ಖಚಿತ ಆಯಿತಾ? ಮತ್ತೊಮ್ಮೆ ಮುಗಿಸೋಕೆ ಮುಂಚೆ ಹೇಳ್ತೀನಿ, ನಿಮಗೆ ಕೃಷ್ಣನಲ್ಲಿ ನಂಬಿಕೆ ಇದ್ದರೆ 100ಕ್ಕೆ 100ರಷ್ಟು ಇರಬೇಕು. ಕೃಷ್ಣನ ಬಗ್ಗೆ ಶಂಕೆಗಳನ್ನು ಹೊಂದಿರಬಾರದು, ಕೃಷ್ಣನ ಬಗ್ಗೆ ಪ್ರಶ್ನೆಗಳು ಇಲ್ಲ. ಕೃಷ್ಣ ಅಂದರೆ ಶುದ್ಧ ಬ್ರಹ್ಮಸ್ವರೂಪ, ಶುದ್ಧ. ಆ ನಂಬಿಕೆಯಿಂದ ನೀವು ನಿಮ್ಮನ್ನು ಕೃಷ್ಣನಲ್ಲಿ ಅರ್ಪಣೆ ಮಾಡಿಕೊಂಡರೆ, ಕೃಷ್ಣನಿಗೆ ಶರಣಾಗತರಾದರೆ ನಿಮ್ಮ ಕಷ್ಟನೆಲ್ಲ ನಾನು ಪರಿಹಾರ ಮಾಡಿಬಿಡ್ತಾನೆ ರೀ, ನಿಮಗೆ ಸಮಸ್ಯೆನೇ ಇಲ್ಲ. ಆದರೆ ನಿಮ್ಮ ಸಮಸ್ಯೆ ಏನು ಅಂದರೆ ಕೃಷ್ಣನಿಗೆ ನೀವು ಶರಣಾಗತರಾಗುವುದೇ ಸಮಸ್ಯೆ. 100ಕ್ಕೆ 100ರಷ್ಟು ನಂಬಿಕೆ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ನೀವು. ಹಾಗೆ ಬರೀ ಕೃಷ್ಣ ಅಂತಲ್ಲ, ಯಾವ ದೇವತೆಯಾದರೂ ಚಿಂತೆ ಇಲ್ಲ, ಅದರಲ್ಲಿ ನೀವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು. ಅದರೊಳಗೆ ನೀವು ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳಬೇಕು. ಹಾಗೆ ಮಾಡಿದರೆ ಅಂತಹವರಿಗೂ ನಾನೇ ರಕ್ಷಣೆ ಕೊಡ್ತೀನಿ.